ಗುಡ್ ನೈಟ್ ಗುಡ್ ಮಾರ್ನಿಂಗ್ ಆಗೋಯ್ತು. ದೀಕ್ಷಾ ನಿಮ್ಮ ಮುಂದೆ ಹಾಜರಾಗಾಯಿತು. ಸೊ ಮತ್ತೆ ಇದು ನಮ್ಮ ಆರೋಗ್ಯ ಮತ್ತು ನಮ್ಮ ಸೌಂದರ್ಯ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ದೀಕ್ಷಾ ನಿಮ್ಮ ಮುಂದೆ ಬಂದಿದ್ದಾಳೆ ಅಂತ ಹೇಳಿದ್ರೆ ಏನೋ ಒಂದು ಟಿಪ್ಸ್ ಇಟ್ಕೊಂಡ್ ಬಂದಿರ್ತಾಳೆ, ಯಾರೋ ಒಬ್ರು ಗೆಸ್ಟ್ ಜೊತೆ ಬಂದಿರ್ತಾಳೆ. ಹಾಗೆ ದೀಕ್ಷಾ ಬರ್ತಿದ್ದಾಳೆ ಅಂತ ಹೇಳಿದ್ರೆ ಒಳ್ಳೆ ಒಳ್ಳೆ ಮಾಹಿತಿನ ಕೊಡ್ತಾ ಇರ್ತಾಳೆ. ಯಾಕಂದ್ರೆ ಫ್ರೆಂಡ್ಶಿಪ್ ಡೀಲಲ್ಲಿ ಇದೆಲ್ಲ ಇದ್ದೇ ಇರುತ್ತೆ. ಸೊ ನಿಮ್ಮ ಸೌಂದರ್ಯ ನನಗೂ ಕೂಡ ಇಂಪಾರ್ಟೆಂಟ್. ನೀವು ಸಂತೋಷವಾಗಿದ್ರೆ ಖಂಡಿತವಾಗ್ಲೂ ದೀಕ್ಷಾ ಯಾವಾಗಲೂ ಹ್ಯಾಪಿ ಆಗಿರ್ತಾಳೆ ಅಂತ ಹೇಳ್ಬೋದು. ಖಂಡಿತ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಹೇಳಿದ್ರೆ ಸೂಪರ್ ಡೂಪರ್ ಆಗಿರೋ ವಿಷಯಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಏನಪ್ಪಾ ಹೊಳಿತಾ ಇದೆಯಾ ಅಂತ ಹೇಳಿದ ತಕ್ಷಣ ಖಂಡಿತ ಏನು ಅಂದ್ರೆ ನೀವು ಹಾಕಿರೋ ಡ್ರೆಸ್ ಇಂದ ಆಗಿರ್ಲಿ ಅಥವಾ ನೀವು ಏನ್ ಸ್ಟೈಲ್ ಇದ್ರೆ ಇದರಿಂದ ಆಗಿರ್ಲಿ ಅಲ್ಲ, ನಿಮ್ಮ ಸ್ಕಿನ್ ಯಾವ ತರ ಇದೆ, ನಿಮ್ಮ ಫೇಸ್ ಯಾವ ತರ ಕಾಣ್ತಾ ಇದೆ, ಸೊ ಅದು ಜನರನ್ನ ಆದಷ್ಟು ಆಕರ್ಷಿಸ್ಕೊಳ್ಳುತ್ತೆ ಅಲ್ವಾ. ಸೊ ಯಾವತ್ತೂ ಹೊಳೆಯುವಂತ ಸ್ಕಿನ್ ಅನ್ನ ನೀವು ಪಡ್ಕೋಬೇಕು ಅಂತ ಆದ್ರೆ ಸೊ ಮೇಕಪ್ ಇಂದ ಮಾತ್ರ ಅಲ್ಲ, ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಬ್ಯೂಟಿಯಾಗಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವು ಸ್ಕಿನ್ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ತ್ವಚೆಯ ಆರೋಗ್ಯ ನಿಮ್ಮ ಕೈಯಲ್ಲಿ ಇರುತ್ತೆ. ಸೊ ನಿಮ್ಮ ತ್ವಚೆಯ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಳೋದು ಬೇಕನ್ನೋದನ್ನ ಕೆಲವರಿಗೆ ಗೊತ್ತಿರೋದಿಲ್ಲ. ಖಂಡಿತವಾಗ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮತ್ತೆ ತುಂಬಾ ವಿಷಯವನ್ನ ತಿಳಿಸ್ಕೊಳ್ಳಿಕ್ಕೆ ತುಂಬಾ ಒಳ್ಳೆ ವಿಷಯಗಳನ್ನ ತಿಳಿಸ್ಕೊಟ್ಟಂತಹ ಮ್ಯಾಮ್ ನಮ್ಮ ಜೊತೆ ಇದ್ದಾರೆ. ಸೊ ಇವ್ರು ಸ್ಕಿನ್ ಬಗ್ಗೆ ಆಗಿರ್ಲಿ, ಹೇರ್ ಬಗ್ಗೆ ಆಗಿರ್ಲಿ, ಫಿಟ್ನೆಸ್ ಬಗ್ಗೆ ಆಗಿರ್ಲಿ ತುಂಬಾ 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 ಎಕ್ಸ್ಪರ್ಟ್ ಆಗಿದ್ದಾರೆ. ಸ್ಕಿನ್ ನ ಬಗ್ಗೆ ತುಂಬಾ ವಿಷಯವನ್ನ ತಿಳ್ಕೊಂಡಿದ್ದಾರೆ, ನನಗೂ ತಿಳಿಸ್ತಾರೆ, ನಿಮ್ಗೂ ತಿಳಿಸ್ತಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ಳೋಣ. ನಮ್ ಜೊತೆ ಇದ್ದಾರೆ ಮಧುರ ಮ್ಯಾಮ್. ನಮಸ್ಕಾರ, ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಸೊ ಏನು ಅಂತ ಹೇಳಿದ್ರೆ ಇವತ್ತು ಸ್ಕಿನ್ ಬಗ್ಗೆ ನೀವು ಹೇಳ್ತೀರಿ ಅಂತ ಹೇಳಿದ್ರಿ, ತುಂಬಾ ಇನ್ಫಾರ್ಮೇಶನ್ ಇಟ್ಕೊಂಡ್ ಬಂದಿರಾ ಅಂತ ಹೇಳಿದ್ರಿ, ಹಾಗೆ ಸೂಪರ್ ಡೂಪರ್ ಆದ ಸೀಕ್ರೆಟ್ ಗಳನ್ನ ಕೂಡ ಹೇಳ್ತೀರಿ ಅಂತ ಕೂಡ ಹೇಳಿದ್ರಿ. ಸೊ ಸ್ಕಿನ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳೋದೇ ಬೇಡ, ಆಲ್ರೆಡಿ ನಿಮ್ಮನ್ನ ನೋಡಿದ್ರೆ ಸಾಕು ತುಂಬಾ ಗ್ಲೋ ಸ್ಕಿನ್ ಅನ್ನ ಹೊಂದಿದ್ದೀರಾ, ತುಂಬಾ ಶೈನ್ ಆಗ್ತಿದ್ದೀರಾ. ಈಗ ನಾನು ನಿಜವಾಗ್ಲೂ ಹೇಳ್ಬೇಕು ಅಂತಿದ್ದೆ, ಏನು ಇವತ್ತು ತುಂಬಾ ಹೊಳಿತಾ ಇದ್ದೀರಾ ಅಂತೇಳಿ, ತುಂಬಾ ಮಿಂಚ್ತಾ ಇದ್ದೀರಾ. ಹಾಗೆ ಸ್ಕಿನ್ ತುಂಬಾ ಕ್ಲೀನ್ ಆಗಿದೆ. ಮ್ಯಾಮ್ ನಿಮ್ಮ ಸ್ಕಿನ್ನಿಗೆ ನೀವು ಯಾವ ರೀತಿ ಅಂದ್ರೆ ಏನೋ ಒಂದು ಮೇಕಪ್ ಅನ್ನೋದನ್ನ ಬಿಟ್ಟು, ಫುಡ್ ಅನ್ನೋದನ್ನ ಬಿಟ್ಟು ಕೂಡ ಹೇಗೆ ನೀವು ಕಾಪಾಡ್ಕೊಳ್ತೀರಾ? ಅಂದ್ರೆ ಸ್ಕಿನ್ ಬಗ್ಗೆ ನಿಮ್ಗೂ ಕೂಡ ಅಷ್ಟೇ ಇಂಟ್ರೆಸ್ಟ್ ಇದೆಯಾ ಅಥವಾ ನಿಮ್ಮ ಸ್ಕಿನ್ ಹೀಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀರಾ? ಒಂದು ಜೆನೆಟಿಕಲ್ ಆಗಿ ಸ್ಕಿನ್ ಹೆರಿಡಿಟಿ ಅಂತಾರಲ್ಲ, ಅದು ಇಂಪಾರ್ಟೆಂಟು. ಓಕೆ, ನಮ್ಮ ತಾಯಿ ಸೀಕ್ರೆಟು, ಅದಕ್ಕೆ ನಾವು ಹೇಗಿದ್ದೀವಿ ಅನ್ಬೋದು. ಓಕೆ, ಅದ್ರ ಜೊತೆ ಇವಾಗಿನ ಫಾಸ್ಟ್ ಫುಡ್ ಲೈಫಲ್ಲಿ ನಾವು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ. ಸೊ ನಾನು ದಿನ CTM ಮಾಡ್ತೀನಿ. CTM ಅಂದರೆ ಕ್ಲೆನ್ಸಿಂಗು, ಟೋನಿಂಗು, ಮಾಯ್ಶ್ಚರೈಸರ್. ಅದು ಡೈಲಿ 2 ಮಾಡ್ತೀನಿ, ದಿನಕ್ಕೆ 2 ಸಲ ಮಾಡ್ತೀನಿ. ಮುಖ ತೊಳೆಯೋದು ಇಂಪಾರ್ಟೆಂಟೇ, ಮಾಯ್ಶ್ಚರೈಸರ್ ಹಾಕೋದು ಇಂಪಾರ್ಟೆಂಟ್. ಓಕೆ, ಅಂದ್ರೆ ನೀವು ಹೇಳ್ತಾ ಇದ್ದೀರಾ ಎಷ್ಟು ಮಾಯ್ಶ್ಚರೈಸ್ ಆಗುತ್ತೆ ಸೊ ಸ್ಕಿನ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಇನ್ನೊಂದು ನಿಮ್ಮ ತಂದೆ ತಾಯಿ ಈ ತರ ಬಂದಿದೆ ಅಂತ ಕೂಡ ಹೇಳ್ತೀರಾ ಅಲ್ವಾ. ಸೊ ಹೌದು, ಸ್ಕಿನ್ ಮತ್ತೆ ನೀರ್ ಬಗ್ಗೆ ಕೂಡ ಹೇಳ್ಬೋದು. ಈ ಟೈಮಲ್ಲಿ ಫಾಸ್ಟ್ ಫುಡ್ ಬಗ್ಗೆ ಹೇಳಿದ್ರಿ ನೀವು ಆಲ್ರೆಡಿ. ಈಗ ಫಾಸ್ಟ್ ಫುಡ್ ಅಂದ್ರೆ ಆಯಿಲ್ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಬಾಡಿಗೆ ಅಷ್ಟೇ ಅಲ್ಲ, ನಿಮ್ಮ ಸ್ಕಿನ್ನಿಗೂ ಅಷ್ಟೇ ಎಫೆಕ್ಟ್ ಆಗುತ್ತೆ. ಸೊ ಈಗಿನ ವೆದರ್ ಹೇಗಿದೆಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ ಚಳಿಗಾಲ ಆದ್ರೆ ಬೆಳಗ್ಗೆ 9-10 ಗಂಟೆ ಮೇಲೆ ಫುಲ್ ಬೇಸಿಗೆ ಕಾಲ, ಸಂಜೆ ಆದ ತಕ್ಷಣ ಮಳೆಗಾಲ. ಸೊ ಮಂಗಳೂರು 3 ಕಾಲಗಳನ್ನು ಎನಿ ಟೈಮ್ ನೋಡಿದ್ರು 3 ಕಾಲ ಕೂಡ ಮಂಗಳೂರಲ್ಲಿ ಇರುತ್ತೆ. ಸೊ ಈ ಟೈಮಲ್ಲಿ ಅಫ್ಕೋರ್ಸ್ ಇದು ನಮ್ಮ ಸ್ಕಿನ್ ಮೇಲೆ ಕೂಡ ತುಂಬಾ ಪ್ರಭಾವನ ಬೀರುತ್ತೆ. ಸೊ ಬೆಳಗ್ಗೆ ಚಳಿಗಾಲ ಇರುತ್ತೆ, ಒಂಥರ ಮುಖ ಎಲ್ಲ ಒಂಥರ ಒಡೆದೋದಾಗುತ್ತೆ. ಸೊ ಇನ್ನೇನು ಚಳಿಗಾಲ ಬರುತ್ತೆ ಅಂತ ಹೇಳಿದ್ರೆ ಚಳಿ ಇನ್ನಷ್ಟು ಜಾಸ್ತಿ ಇರುವಂತ ಟೈಮ್ ಅದು. ಈ ಟೈಮಲ್ಲಿ ಮುಖ ಒಡೆಯುತ್ತೆ ಅಲ್ಲ. ಸೊ ಈ ಟೈಮಲ್ಲಿ ಏನ್ ಮಾಡ್ಬೋದು ನಾವು ಸ್ಕಿನ್ನ ಕೇರ್ಗೆ ಅಂತೇಳಿ? ಚಳಿಗಾಲ ಆಗ್ಬೋದು, ಬೇಸಿಗೆಗಾಲ ಆಗ್ಬೋದು. ಜನ ಏನು ಮಾಡ್ತೀವಿ ಅಂದರೆ ಬೇಸಿಗೆಗಾಲದಲ್ಲಿ ಸ್ವೆಟ್ ಆಗಿಬಿಡ್ತೀವಿ ನಾವು ಜಾಸ್ತಿ. ಖಂಡಿತ. ಆಯಿತಾ, ಆವಾಗ ನಾವು ಮಾಯ್ಶ್ಚರೈಸರ್ ಜಾಸ್ತಿ ಯೂಸ್ ಮಾಡಬೇಕು. ಚಳಿಗಾಲದಲ್ಲಿ ನೀರೇ ಕುಡಿಯೋಲ್ಲ ನಾವು. ಓಕೆ, ಸೊ ಆದ್ದರಿಂದ ನೀರು ಕುಡಿಯೋದು ವೆರಿ ಇಂಪಾರ್ಟೆಂಟು ಸ್ಕಿನ್ಗೆ. ನಮ್ಮ ಬಾಡಿ ನೇಚರಲ್ಲೇ ತೊಗೊಂಡ್ರು, ಯಾವುದೇ ಒಂದು ಫುಡ್ಡು ತೊಗೊಂಡ್ರು, ತರಕಾರಿ ತೊಗೊಂಡ್ರು, ಅದರಲ್ಲಿ ಅಟ್ಲೀಸ್ಟ್ 70% ನೀರಿನ ಅಂಶ ಇದ್ದೇ ಇರುತ್ತೆ. ಅದಕ್ಕೇ ಹೇಳೋದು ತರಕಾರಿ ತಿನ್ನಿ, ನೀರು ಕುಡೀರಿ. ಯಾಕಂದರೆ ನ್ಯಾಚುರಲ್ ಆಗಿ ಅದು ನಮ್ಮ ಬಾಡಿಯಲ್ಲಿ ನೀರಿನ ಅಂಶ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಆಟೋಮೆಟಿಕಲಿ ನಮ್ಮ ಸ್ಕಿನ್ನಿನಲ್ಲಿ, ಚರ್ಮದಲ್ಲಿ ಆಟೋಮೆಟಿಕಲಿ ಗ್ಲೋನೆಸ್ ಇಂಪ್ರೂವ್ ಆಗುತ್ತೆ. ಓಕೆ, ಅಂದ್ರೆ ನೀರನ್ನ ಜಾಸ್ತಿ ಕುಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಕಿನ್ ಹೊಳಿತಾ ಇರಬೇಕು ಅಂತ ಹೇಳಿದ್ರೆ ನೀರನ್ನ ಜಾಸ್ತಿ ಕುಡಿಯೋದ್ರ ಜೊತೆಗೆ ಮುಖಕ್ಕೂ ನೀರು ತಾಗಿಸ್ತಾ ಇರಬೇಕು ರೀ. ಬೆಳಗ್ಗೆ ಮುಖ ತೊಳ್ಕೊಂಡ್ರೆ ಸಂಜೆ ತನಕ, ರಾತ್ರಿ ಸ್ನಾನ ಮಾಡೋ ತನಕ ಮುಖ ತೊಳೆಯೋದಿಲ್ಲ ಅಲ್ವಾ.
ಸೊ ಮುಖವನ್ನು ಜಾಸ್ತಿ ಕ್ಲೀನಾಗಿ ಇಟ್ಕೊಳ್ಬೇಕು. ಯಾಕೆಂದರೆ ಮುಖ ಚೆನ್ನಾಗಿ ತೊಳಿತಾ ಇದ್ರೆ ಖಂಡಿತವಾಗ್ಲೂ ಕ್ಲೀನ್ ಆಗಿರುತ್ತೆ. ಹಾಗೆ ಹೊಟ್ಟೆಗೂ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ರೆ ಖಂಡಿತ ನಿಮ್ಮ ಹೆಲ್ತ್ ಜೊತೆ ಸ್ಕಿನ್ ಕೂಡ ತುಂಬ ಸೂಪರ್ ಡೂಪರ್ ಆಗಿರುತ್ತೆ, ಹೊಳಿತಾನೆ ಇರುತ್ತೆ. ಸೊ ಹಾಗೆ ಮ್ಯಾಮ್ ಏನು ಅಂತ ಹೇಳಿದರೆ ಸ್ಕಿನ್ ಅಂದರೆ ನೀವು ನೀರು ಕುಡಿಬೇಕು ಅಂತ ಹೇಳಿದ್ರಿ. ಸೊ ಈಗ ಜಾಸ್ತಿ ನಾವು ಮೇಕಪ್ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಅಫ್ಕೋರ್ಸ್ ಈಗಿನ ಕಾಲದಲ್ಲಿ ಅದನ್ನು ಯೂಸ್ ಮಾಡ್ತೀವಿ. ಏನು ನಾವು ಎಷ್ಟೇ ಬೆಳ್ಳಗೆ ಇದ್ರೂ ಕೂಡ ಮೇಕಪ್ ಅದೊಂಥರ ನಮ್ಮನ್ನು ಡಿಫ್ರೆಂಟ್ ಆಗಿ ಹೋಗಿಸೋದು, ಮ್ಯಾಜಿಕ್ ಅಂತ ಹೇಳ್ಬೋದು. ಸೊ ಇದನ್ನು ಯೂಸ್ ಮಾಡಿದ್ರೆ ನಮಗೇನಾದರೂ ಹೆಲ್ತಿಗೆ ಏನಾದರೂ ಅಂದರೆ ಸ್ಕಿನ್ನಿಗೆ ಏನಾದರೂ ಎಫೆಕ್ಟ್ ಇದೆಯಾ? ಮೇಕಪ್ ಇವಾಗಿನ ಪ್ರಪಂಚದಲ್ಲಿ ಮೇಕಪ್ ಇಲ್ದಲ್ಲೇ ಯಾರೂ ಬರಲ್ಲ. ಎಷ್ಟೇ ಬೆಳ್ಳಗಿರೋರು ಇರ್ಬೋದು, ಎಷ್ಟೇ ಡಾರ್ಕ್ ಇರೋರು ಇರ್ಬೋದು, ನಾನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ನಮ್ಮ ಪ್ರತಿಯೊಬ್ಬ ಮನುಷ್ಯನಲ್ಲಿರೋ ಆಸೆ. ನಾವೆಲ್ಲರಿಗಿಂತ ಚೆನ್ನಾಗಿ ಕಾಣಬೇಕು ಅನ್ನೋದು ಎಲ್ಲರಿಗೂ ಇರೋ ಆಸೆ. ಆದರೆ ಮೇಕಪ್ನ ಒಳ್ಳೆ ಎಲ್ಲ ಥರ ಅಂದರೆ ನಾವು ಅದನ್ನು ಯೂಸ್ ಮಾಡೋ ರೀತಿ ಮೇಲೆ ಹೋಗುತ್ತೆ ಸ್ಕಿನ್ನು. ಏನಕ್ಕೆ ಅಂದರೆ ನಾವು ಮೇಕಪ್ ಅಂದಿದ ತಕ್ಷಣ ಫೌಂಡೇಶನ್ ತೊಗೊಳೋದು, ಲಿಕ್ವಿಡ್ ಹಾಕೊಳ್ಳೋದು ಆಗಲ್ಲ. ಅದಕ್ಕಿಂತ ಮುಂಚೆ ಸ್ಕಿನ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಓಕೆ. ಸೊ ಅದಕ್ಕೆ ಹೇಳಿದ್ದು CTM ಕ್ಲೆನ್ಸಿಂಗ್ ಟೋನಿಂಗ್ ಮಾಯ್ಶ್ಚರೈಸರು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಕಿನ್ ವಿಷಯದಲ್ಲಿ ಬಂದಾಗ ಒಳ್ಳೆ ರೀತಿಯ ಕ್ಲೆನ್ಸರ್ ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ ಸ್ಕಿನ್ನು ಇಂಪ್ರೂವ್ ಆಗುತ್ತೆ. ಓಕೆ, ಅಂದರೆ ನೀವು ಹೇಳ್ತಾ ಇದ್ದೀರಾ ಮೇಕಪ್, ಅದೇ ಮೇಕಪ್ ಅಫ್ಕೋರ್ಸ್ ಎಲ್ಲರೂ ಮಾಡ್ತಾರೆ. ಬಟ್ ಆ ಮೇಕಪ್ ನಿಮಗೆ ಕೆಟ್ಟದ್ದು ಅಂತ ಅಲ್ಲ, ಅದಕ್ಕೆ ನಿಮ್ಮ ಸ್ಕಿನ್ನನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ನಾವು ಸ್ಕಿನ್ಗೆ ನಾವೇನಾದರೂ ಬಳಸೋಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ನನ್ನು ಅದಕ್ಕೆ ತಕ್ಕಂತೆ ನೀವು ರೆಡಿ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಸ್ಕಿನ್ ಗ್ಲೋ ಆಗಿರುವ ಹಾಗೆ ಅಥವಾ ನಿಮ್ಮ ಸ್ಕಿನ್ ಆರೋಗ್ಯ, ನಿಮ್ಮ ತ್ವಚೆ ಆರೋಗ್ಯನ ಖಂಡಿತವಾಗ್ಲೂ ನೀವು ಕಾಪಾಡ್ಕೊಂಡು ಹೋಗ್ಬೋದು. ಮೇಕಪ್ ಮಾಡ್ದೇನೆ ಇರಬೇಕು ಅನ್ನೋದು ಏನಿಲ್ಲ, ಮಾಡಬಾರ್ದು ಅಂತಲೂ ಏನಿಲ್ಲ. ಅದಕ್ಕೆ ನೀವು ರೆಡಿಯಾಗಿರಬೇಕು, ನಿಮ್ಮ ಜೊತೆ ನಿಮ್ಮ ಸ್ಕಿನ್ನನ್ನು ಕೂಡ ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂತ ಮ್ಯಾಮ್ ಹೇಳ್ತಾ ಇದ್ದಾರೆ. ಮ್ಯಾಮ್ ಹಾಗೆ ಈಗಿನ ಕಾಲದಲ್ಲಿ ಗಂಡಸರು ಹೆಂಗಸರು ಎಲ್ಲರಿಗೂ ಕೂಡ ಒಂದು ಸಮಸ್ಯೆ ಏನಂದರೆ ಪಿಂಪಲ್ಸ್. ಸೊ ಈ ಮೊಡವೆಗಳು ಅಂತ ಹೇಳಿ ಈ ಪ್ರಶ್ನೆ ಬಂದಾಗ ತುಂಬ ಕೆಲವರಿಗಂತೂ ಅದನ್ನು ಕಂಟ್ರೋಲ್ ಮಾಡ್ಬೋದು, ಇನ್ನು ಕೆಲವರಿಗೆ ಮೊಡವೆ ಅಂತ ಹೇಳಿದಾಗ ಕಮ್ಮಿ ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಮೊಡವೆ ಯಾಕೆ ಬರುತ್ತೆ ಅಂತೇಳಿ, ಮೊದಲನೇದಾಗಿ ಪಿಂಪಲ್ ಅಂತೀವಲ್ಲ, ಪಿಂಪಲ್ಲು ಅನ್ನೋದಕ್ಕೆ ಸೆನ್ಸಿಟಿವ್ ಅಂತ ಅನ್ಬೋದು ನಾವು. ಓಕೆ. ಅದು ಜೆನೆಟಿಕ್ ಆಗೋ ಬರುತ್ತೆ. ಓಕೆ. ಕೆಲವು ಸಲ ಏನಾಗುತ್ತೆ, ನಮ್ಮದೇ ಹಿಸ್ಟ್ರಿ ತಗೊಂಡ್ರೆ 16-17 ವಯಸ್ಸಲ್ಲಿ ನಮಗೂ ಪಿಂಪಲ್ ಇರ್ತಿತ್ತು. ಓಕೆ. ಅದು ಏನಂತಂದರೆ ಆಯಿಲಿ ಫುಡ್ಡು, ಜಂಕ್ ಫುಡ್ಡು, ಆಮೇಲೆ ಮೇ ಬಿ ನಮ್ಮ ಸ್ಕಿನ್ನು ಆಯಿಲಿ ಸ್ಕಿನ್ ಇರುತ್ತೆ, ಕಾಂಬಿನೇಷನ್ ಸ್ಕಿನ್ ಇರುತ್ತೆ. ಸೊ ತಿರ್ಗಾ ನಾವು ಅಲ್ಲಿಗೆ ಬರ್ತೀವಿ, ಕ್ಲೆನ್ಸಿಂಗ್ ಮಾಡಬೇಕಾಗತ್ತೆ. ಆಯಿಲಿ ಇದ್ದಾಗ ನೀಟಾಗಿ ಟೋನರ್ ಹಾಕಬೇಕಾಗತ್ತೆ. ಆ ಸ್ವೆಟ್ಟು ಕೆಲವ್ರಿಗೆ ಸ್ವೆಟ್ ಕನೆಕ್ಟ್ ಆಗುತ್ತೆ. ಸೊ ಅವಾಗಲೇ ನೋಡ್ಬೋದು ನೀವು, ಫೋರೆಡ್ಡಲ್ಲೇ ಇರ್ಬೋದು, ಚೀಕ್ಸಲ್ಲೇ ಇರ್ಬೋದು, ಚಿನ್ನಲ್ಲೇ ಇರ್ಬೋದು, ತುಂಬ ಪಿಂಪಲ್ಸ್ ಬರುತ್ತೆ. ಅದು ಇಲ್ಲ ಅಂತಂದರೆ ನಿಮ್ಮ ಕೂದಲನ್ನ ನೀವು ಸರಿಯಾಗಿ ವಾಶ್ ಮಾಡಿಲ್ಲ ಅಂದರೂ, ಡ್ರೈ ಸ್ಕ್ಯಾಲ್ಪ್ ಇದ್ದರೂ ಆಟೋಮೆಟಿಕಲಿ ನಿಮ್ಮ ಫೋರೆಡ್ಡು, ಚಿನ್ನು ಪಿಂಪಲ್ಸ್ ಬಂದೇ ಬರುತ್ತೆ. ಸೊ ಅದಕ್ಕೆ ಅವಾಗ ಮುಖ ತೊಳೆದ್ರೆ ಅದು ಅವಾಯ್ಡ್ ಆಗುತ್ತೆ, ಕಮ್ಮಿ ಆಗುತ್ತೆ. ಓಕೆ. ಸೊ ಪಿಂಪಲ್ಗೆ ಒಂದೇ ಕಾರಣ ಇಲ್ಲ, ತುಂಬ ಕಾರಣಗಳಿದೆ. ನಮಗೆ ಮೊದಲನೇದಾಗಿ ತಿಳ್ಕೋಬೇಕು ಯಾವುದರಿಂದ ನಮಗೆ ಪಿಂಪಲ್ ಬರ್ತಿದೆ. ಓಕೆ. ಸೊ ಆಮೇಲೆ ನಾವು ಅವಾಯ್ಡ್ ಮಾಡ್ಬೋದು. ಖಂಡಿತ ಇದು ಇವತ್ತಿನ ಸೂಪರ್ ಸೀಕ್ರೆಟ್ ಅಂತ ಹೇಳ್ಬೋದು. ಏನು ಅಂತ ಹೇಳಿದರೆ ಪಿಂಪಲ್ ಆಗ್ತಾ ಇದೆ ಅಂದರೆ ಕೂದಲಿಗೂ ಅದಕ್ಕೂ ಸಂಬಂಧ ಖಂಡಿತವಾಗ್ಲೂ ಇದೆ. ನಿಮ್ಮ ಬಾಡಿ ಅಂತ ಹೇಳಿದ ಮೇಲೆ ಆ ಬಾಡಿಯಲ್ಲಿ ಕೂದಲು, ಮುಖ, ಸ್ಕಿನ್ನು ಎಲ್ಲದೂ ಇದ್ದೇ ಇರುತ್ತೆ ಅಲ್ವಾ. ಖಂಡಿತ ನಿಮ್ಮ ತ್ವಚೆ ನೀಟಾಗಿ ಇರಬೇಕು, ಯಾವುದೇ ಪಿಂಪಲ್ಸ್ ಇರಬಾರ್ದು ಅಂತ ಹೇಳಿದರೆ ಅದರ ಜೊತೆಯಲ್ಲಿ ನೀವು ನಿಮ್ಮ ಕೂದಲಿನ ಏನು ಸ್ವಚ್ಛತೆ ಕಡೆ ಕೂಡ ಗಮನವನ್ನು ಹರಿಸಬೇಕಾಗುತ್ತೆ. ನಿಮ್ಮ ಕೂದಲು ಅಂದರೆ ತಲೆ ಎಷ್ಟು ನೀಟಾಗಿರುತ್ತೆ, ಖಂಡಿತ ಆ ಟೈಮಲ್ಲಿ ಪಿಂಪಲ್ಸ್ ಎಲ್ಲ ಅವಾಯ್ಡ್ ಮಾಡೋದನ್ನ ಏನು ಮಾಡ್ತಾರೆ ಅಂದರೆ ಒಂದು ವಾರ ವಾಶ್ ಮಾಡಿರಲ್ಲ, ಏನಕ್ಕಿದೆ ಚಳಿ ಇದೆ, ಯಾಕೆ ತಲೆ ಮಾಡೋದು, ಚೆನ್ನಾಗೇ ಇದೆಯಲ್ಲ ನನ್ನ ಕೂದಲು. ಅವಾಗ ಏನಾಗುತ್ತೆ, ಡಸ್ಟ್ ಫಾರ್ಮು, ಡ್ರೈನೆಸ್ಸು ಆಟೋಮೆಟಿಕಲಿ ಅದರಿಂದ ಬಂದೇ ಬರುತ್ತೆ. ಓಕೆ. ಪಿಂಪಲ್ಸನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ನೀವು ಹೇರ್ ವಾಶ್ ಕೂಡ ಮಾಡ್ತಾನೆ ಇರಬೇಕು, ಫೇಸ್ ವಾಶ್ ಕೂಡ ಮಾಡ್ತಾನೆ ಇರಬೇಕು. ಫೇಸ್ ವಾಶ್ ಅಂದ ತಕ್ಷಣ ನೆನಪಂತು. ಸೊ ಫೇಸ್ ವಾಶ್ ಅಂದ ತಕ್ಷಣ ಜಾಸ್ತಿ ನಾವು ಫೇಸ್ ವಾಶ್ ಬೇರೆ ಬೇರೆ ಯೂಸ್ ಮಾಡ್ತಾ ಇರ್ತೀವಿ. ಸೊ ಈಗ ಒಂದು ಕೆಲವು ನಂಬಿಕೆ ಏನು ಅಂದರೆ ಕೆಲವರಿಗೆ ಈ ಫೇಸ್ ವಾಶ್ ಯೂಸ್ ಮಾಡಿದರೆ ನಾವು ತುಂಬ ಬೆಳ್ಳಗಾಗ್ಬಿಡ್ತೀವಿ. ಸೊ ಫೇಸ್ ವಾಶಿಗೂ ಬೆಳ್ಳಗಾಗೋದಕ್ಕೂ ಏನಾದ್ರು ಸಂಬಂಧ ಇದೆಯಾ? ಹೇಳಿದಾಗೆ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಬ್ರೈಟ್ನೆಸ್ ಇಂಪ್ರೂವ್ ಆಗಲ್ಲ. ಯಾಕಂದರೆ ಬ್ರೈಟ್ನೆಸ್ಸು ಡಿಪೆಂಡ್ ಆಗಿ ನಮ್ಮ ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ, ಮೆಲನ್ ಮೇಲೆ. ಹೌದು. ಸೊ ಫೇಸ್ ವಾಶಿಂದ ಒಂದು ಹೆಲ್ಪ್ ಆಗುತ್ತೆ ಅಂದರೆ ಸ್ಕಿನ್ನಲ್ಲಿರೋ ಡಸ್ಟ್ನೆಸ್ಸು ಮತ್ತು ಮೇಕಪ್ ರಿಮೂವ್ ಮಾಡೋದಕ್ಕೆ ಅಷ್ಟೇ ಯೂಸ್ ಆಗುತ್ತೆ. ಆಯಿಲಿ ಕಮ್ಮಿ ಮಾಡೋಕ್ಕೆ ಅದಕ್ಕೆ.
ಖಂಡಿತ ನೀವು ಏನು ಫೇಸ್ ವಾಶ್ ಯೂಸ್ ಮಾಡ್ತೀರಾ, ಸೊ ಇದು ನಿಮ್ಮ ಸ್ಕಿನ್ನಿಗೆ ಯಾವುದೇ ಸಂಬಂಧ ಇಲ್ಲ. ಅಂದರೆ ಜಸ್ಟ್ ನಿಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಸೊ ಇದನ್ನೇ ಯೂಸ್ ಮಾಡಿದರೆ ನಾವು ಬೆಳ್ಳಗಾಗ್ತೀವಿ, ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಇನ್ನೂ ಬೆಳ್ಳಗಾಗ್ತಾ ಇಲ್ಲ, ಸ್ಕಿನ್ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಸೊ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಬೇರೆಯೇ ಸಲಹೆ ಇರುತ್ತೆ, ಬೇರೆಯೇ ಮೆಥಡ್ ಇರುತ್ತೆ, ಬೇರೆ ಏನೋ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಸ್ಕಿನ್ನಿನ ಕೇರ್ ಮಾಡಲಿಕ್ಕೆ ಅಂದರೆ ಸ್ಕಿನ್ನನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ನೀವು ಫೇಸ್ ವಾಶ್ನ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ಮ್ಯಾಮ್ ಏನು ಅಂದರೆ ಫೇಸ್ ವಾಶ್ ಯೂಸ್ ಮಾಡಬೇಕಾದ್ರೂ ಕೂಡ ಆ ಸ್ಕಿನ್ನಿಗೆ ಆ ಥರದ್ದು ಫೇಸ್ ವಾಶ್ ಈಗೆಲ್ಲ ಇರುತ್ತಾ ಅಥವಾ ಯಾವುದನ್ನು ಆಗುತ್ತಾ? ಹೌದು ಇದೆ, ಯಾಕೆಂದರೆ ಸ್ಕಿನ್ನಲ್ಲಿ ವೆರೈಟಿ ಸ್ಕಿನ್ ಇದೆ. ಆಯಿಲಿ ಸ್ಕಿನ್ ಇದೆ, ಡ್ರೈ ಸ್ಕಿನ್ ಇದೆ, ಸೆನ್ಸಿಟಿವ್ ಸ್ಕಿನ್ ಇದೆ. ಅದ್ರ ಪ್ರಕಾರ ನಾರ್ಮಲ್ ಸ್ಕಿನ್, ಕೆಲವ್ರಿಗೆಲ್ಲ ಏನೂ ಮಾಡಿಲ್ಲ ಅಂದರೆ ಸ್ಕಿನ್ ಹೊಳಿತಾ ಇರುತ್ತೆ, ಅದು ನಾರ್ಮಲ್. ಬಟ್ ಅಂದರೂ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ಹೌದು, ಫೇಸ್ ವಾಶಲ್ಲಿ ವೆರೈಟೀಸ್ ಇದೆ. ಮೋಸ್ಟ್ ಆಫ್ ದ ತುಂಬ ಸಲ ಹೇಳಬೇಕು ಅಂತಂದರೆ ಮಾಯ್ಶ್ಚರೈಸರ್ ಜಾಸ್ತಿ ಇರೋದು ಡ್ರೈ ಸ್ಕಿನ್ಗೆ ಹೋಗುತ್ತೆ, ಜೆಲ್ ಬೇಸ್ಡ್ ಇರೋದು, ಲಿಕ್ವಿಡ್ ಬೇಸ್ಡ್ ಇರೋದು ಆಯಿಲಿ ಸ್ಕಿನ್ ಹೋಗುತ್ತೆ. ಓಕೆ, ಖಂಡಿತ. ಸೊ ಫೇಸ್ ವಾಶ್ ಅಂದರೆ ನಿಮ್ಮ ಮುಖ ಎಷ್ಟು ಸೆನ್ಸಿಟಿವ್, ಒಂದು ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳ್ಬೋದು ಮುಖವನ್ನು, ನೀವು ಈಗಾಗಲೇ ಹೇಳಿರುವ ಹಾಗೆ ಅಲ್ವಾ? ಸೊ ಇದನ್ನು ನಾವೆಷ್ಟು ಕಾಪಾಡ್ಕೋಬೇಕು ಅಂದರೆ ಎಷ್ಟು ಕೇರ್ ಮಾಡಿದರೆ ಕೂಡ ಸಾಲದು. ಯಾಕಂದರೆ ಮುಖ ಅನ್ನೋದು ನಮಗೆ ನೋಡುವ ಜನರಿಗೆ ಕಾಣುವಂಥದ್ದು ನಿಮ್ಮ ತ್ವಚೆ, ನಿಮ್ಮ ಮುಖ ಮಾತ್ರ. ಸೊ ಇದನ್ನು ಆದಷ್ಟು ಬ್ಯೂಟಿಫುಲ್ ಆಗಿ ಇಟ್ಕೊಳ್ಳಿ. ನೀವು ಕಾನ್ಫಿಡೆಂಟ್ ಆಗಿದ್ದರೆ, ನಿಮ್ಮ ಸ್ಕಿನ್ ಹೊಳಿತಾ ಇದ್ದರೆ ಖಂಡಿತವಾಗ್ಲೂ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಸೊ ಖಂಡಿತವಾಗ್ಲೂ 4 ಜನಕ್ಕೆ ನೀವು ಯಾವತ್ತಿದ್ರೂ ಬ್ಯೂಟಿಫುಲ್ ಆಗಿ ಕಾಣ್ಬೋದು. ಸೊ ಇದರ ಬಗ್ಗೆ ಇನ್ನಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಕಾರ್ಯಕ್ರಮದಲ್ಲಿ. ಈಗ ಒಂದು ಪುಟ್ಟದಾಗಿ ವಿರಾಮ. ವೆಲ್ಕಮ್ ಬ್ಯಾಕ್. ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ಮುಗ್ದಾಯಿತು. ಸೊ ಇನ್ನಷ್ಟು ಮಾಹಿತಿಗಳಿಗೋಸ್ಕರ ನೀವು ಕುತೂಹಲಕಾರಿಯಾಗಿ ಕಾಯ್ತಾ ಇದ್ದೀರಾ ಅಂತೇಳಿ ನನಗೆ ಗೊತ್ತಾಗಿದೆ. ಆದಷ್ಟು ಬೇಗ ಅದಕ್ಕೆ ಬ್ರೇಕನ್ನು ಮುಗಿಸ್ಕೊಂಡು ಹೀಗೆ ಹೋಗಿ ಹೀಗೆ ಬಂದಾಯಿತು. ಸೊ ಎಷ್ಟೋ ಮಾಹಿತಿಗಳನ್ನು ಪಡ್ಕೊಂಡ್ವಿ ಸ್ಕಿನ್ನ ಬಗ್ಗೆ. ಸೊ ಇನ್ನಷ್ಟು ಮಾಹಿತಿ ನಿಮಗೆ ನೀಡಲಿಕ್ಕೆ ಮ್ಯಾಮ್ ರೆಡಿ ಇದ್ದಾರೆ. ಸೊ ಮ್ಯಾಮನ್ನು ಕೇಳಿದ್ರೆ ಇನ್ನೂ ಮಾಹಿತಿ ಇದೆ, ನನಗೆ ಇನ್ನಷ್ಟು ತಲೆಯಲ್ಲಿ ಇನ್ನಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಖಂಡಿತ ಗೊತ್ತು ನಿಮಗೂ ಈ ಥರ ಪ್ರಶ್ನೆ ಕಾಡ್ತಾ ಇರುತ್ತೆ ಅಂತೇಳಿ. ಬನ್ನಿ ಮ್ಯಾಮ್ ಹತ್ರ ಕೇಳೋಣ. ಮ್ಯಾಮ್ ಏನು ಅಂತ ಹೇಳಿದರೆ ಪಿಗ್ಮೆಂಟೇಷನ್ ಅಂತ ಹೇಳ್ತಾರೆ. ಸೊ ಇಷ್ಟು ಸ್ಕಿನ್ ಡಾರ್ಕ್ ಆಗೋದು, ಅದು ಏನು ಜೀವತ್ವನ ಕಳ್ಕೊಳ್ಳುವಂಥದ್ದು, ಡಾರ್ಕ್ ಆಗುವಂಥದ್ದು, ಒಣ ಆಗುವಂಥದ್ದು, ಈ ಥರ ಎಲ್ಲ ಇರುತ್ತೆ ಅಲ್ವಾ? ಸೊ ಇದಕ್ಕೆ ಯಾವ ಕಾರಣದಿಂದ ಈಗ ಆಗ್ತಾ ಇದೆ ಮ್ಯಾಮ್? ಪಿಗ್ಮೆಂಟೇಷನ್ ಅಂದರೆ ಕಾಂಬಿನೇಷನ್ ಸ್ಕಿನ್ ಥರ. ಓಕೆ, ಯಾಕೆಂದರೆ ಸ್ಕಿನ್ ಟ್ಯಾನ್ ಆಗುತ್ತೆ. ಓಕೆ, ನಾವು ಮನೇಲಿ ಕೂತ್ರು ಟ್ಯಾನ್ ಆಗುತ್ತೆ. ಯಾಕೆಂದರೆ ನಮಗೆ ಒಂದೇ ಕಡೆ ಲೈಟ್ ಬಿದ್ದಾಗ ಟ್ಯಾನು ಆಗುತ್ತೆ. ಇನ್ನೊಂದೇನಂದರೆ ನಾವು ಮೋಷನ್ ಅಂದರೆ ನಾವು ಮಾತಾಡಬೇಕಾದ್ರೆ ತುಂಬ ಯೂಸ್ ಮಾಡ್ತಿರ್ತೀವಲ್ಲ, ಮಾತಾಡ್ಬೇಕಾದ್ರೆ ಆ ಸರೌಂಡಿಂಗಲ್ಲಿ ನಮ್ಗೆ ಡಾರ್ಕ್ ಆಗುತ್ತೆ. ಲ್ಯಾಕ್ ಆಫ್ ಸ್ಲೀಪ್ ಆದಾಗ ಡಿಸ್ಕಲರೇಷನ್ ಆಗುತ್ತೆ. ಸೊ ಇದಕ್ಕೆ ನಾವು ಪ್ರಿಕಾಕ್ಷನ್ ಅಂತಂದರೆ CTM ಮಾಡೋದು, ಮಾಯ್ಶ್ಚರೈಸರ್ ಮಾಡೋದು, ಐಸ್ ಕ್ಯೂಬ್ ರಬ್ ಮಾಡ್ಬೋದು ಮಲ್ಗೋಕ್ಕಿಂತ ಮುಂಚೆ. ಆಮೇಲೆ ವೀಕ್ಲಿ ಒನ್ಸ್ ಸ್ಕ್ರಬ್ಬಿಂಗ್ ಮಾಡ್ಬೋದು. ಫೇಶಿಯಲ್ ಮಾಡ್ಕೋಬೋದು, ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಸಲೂನ್ಗೆ ಹೋಗಿ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಅಂದರೆ ನಾವು ಈಗ ಆದಷ್ಟು ಸಮಯನ ಸ್ವಲ್ಪ ಮಟ್ಟಿಗಾದರೂ ನಮ್ಮ ಸ್ಕಿನ್ಗೆ ಕೊಡಬೇಕು. ಸೊ ಇನ್ನೂ ಒಂದು ಪ್ರಶ್ನೆ ನನಗೆ ಕಾಡ್ತಾ ಇರೋದು ಅಂತ ಹೇಳಿದರೆ, ಏನೋ ಒಂದು ಮದುವೆಗೆ ಹೋಗಿ ಬಂದಿರ್ತೀವಿ ಅಥವಾ ಏನೋ ಫಂಕ್ಷನ್ಗೆ ಹೋಗಿ ಬಂದಿರ್ತೀವಿ. ಸೊ ಮೇಕಪ್ ರಿಮೂವ್ ಮಾಡದೆ ಹಾಗೆ ಮಲ್ಕೊಳ್ಳೋದು ಜಾಸ್ತಿ. ಸೊ ಇದರಿಂದ ನಮ್ಮ ಸ್ಕಿನ್ನಿಗೆ ಏನಾದರೂ ಅಂದರೆ ಈಗ ಸ್ವಲ್ಪ ಹೊತ್ತೇ ಆಗಲಿ ಮಲಗಿರ್ತೀವಿ ಅಂತ ಹೇಳಿದರೆ, ನಾವು ಮೇಕಪ್ ರಿಮೂವ್ ಮಾಡಿಲ್ಲ ಹಾಗೆ ಮಲ್ಕೊಳ್ತೀವಿ ಅಂದರೆ ಸೊ ಖಂಡಿತವಾಗ್ಲೂ ನಮಗೆ ಅದು ಎಫೆಕ್ಟ್ ಇರುತ್ತೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮ್ಯಾಮ್? ಹೌದು, ಅದು ಇರುತ್ತೆ. ಅದಕ್ಕೇ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಕ್ಲೆನ್ಸಿಂಗು, ಟೋನಿಂಗು, ಮಾಯ್ಶ್ಚರೈಸ್, ಮಲ್ಕೊಳ್ಳೋದಕ್ಕಿಂತ ಮುಂಚೆ ಐಸ್ ಕ್ಯೂಬ್ ರಬ್ ಮಾಡೋದು, ಒಂದು ನೈಟ್ ಕ್ರೀಮ್ ಹಾಕೊಳ್ಳೋದ್ರಿಂದ ಸ್ಕಿನ್ನಿನ ತ್ವಚೆ ಇಂಪ್ರೂವ್ ಆಗುತ್ತೆ. ಓಕೆ, ಅಂದರೆ ಈಗ ನಾನು ಏನು ಅಂದರೆ ಮುಖಕ್ಕೆ ಅದೇ ಫೇಸ್ ಆವಾಗ ವಾಶ್ ಮಾಡ್ತಾ ಇರ್ಬೇಕು. ಹಾಗೆ ನಾವೇನು ಓಕೆ ಏನು ಮೇಕಪ್ ಮಾಡಿರ್ತೀವಿ ಸೊ ಅದನ್ನು ರಿಮೂವ್ ಮಾಡಿ ಆದಷ್ಟು ಏನು ರೆಸ್ಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಮೇಕಪ್ ಹೌದು ನೀವು ಚೆನ್ನಾಗಿ ಕಾಣಲಿಕ್ಕೆ ಯೂಸ್ ಮಾಡ್ತೀರಾ, ಅಫ್ಕೋರ್ಸ್ ಈಗ ಮಾಡೇ ಮಾಡ್ತಾರೆ. ಸೊ ಅದಕ್ಕೆ ನೀವು ತಯಾರಾಗಿರಬೇಕು ಕೂಡ. ಇದಾಗಲೇ ಮ್ಯಾಮ್ ಹೇಳಿ ಆಯಿತು. ಹಾಗೆ ಮೇಕಪ್ಪನ್ನು ರಿಮೂವ್ ಮಾಡಬೇಕು. ಅದು ಹೆಚ್ಚು ಕಾಲ ಕೂಡ ನಮ್ಮ ಮುಖದಲ್ಲಿರೋದು ಅದು ನಮ್ಮ ಸ್ಕಿನ್ನಿಗೆ ಅಷ್ಟೇ ಅಪಾಯಕಾರಿ ಅಂತ ಕೂಡ ಹೇಳ್ಬೋದು ಅಲ್ವಾ ಮ್ಯಾಮ್? ಸೊ ಈಗ ನಾವು ಏನು ಲಿಪ್ಸ್ನ ಬಗ್ಗೆ ಅಂದರೆ ಸ್ಕಿನ್ನಲ್ಲಿ ಒಂದು ಲಿಪ್ಸ್ ಕೂಡ ಅಷ್ಟೇ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆದಷ್ಟು ಸೂಕ್ಷ್ಮವಾದ ಸ್ಕಿನ್ ಅಂತ ಹೇಳ್ಬೋದು ನಮ್ಮ ಲಿಪ್ಸ್. ಸೊ ಇದರ ಕೇರ್ ಹೇಗೆ ಮಾಡ್ಬೋದು ಮ್ಯಾಮ್ ನಾವು? ಹೌದು, ಲಿಪ್ ಕೇರ್ ಮಾಡ್ಬೋದು. ಏನಂದರೆ ವಾರಕ್ಕೊಂದ್ಸಲ ಲಿಪ್ ಸ್ಕ್ರಬ್ ಮಾಡ್ಬೋದು ನಾವು. ಓಕೆ, ಸೊ ಆಲಿವ್ ಆಯಿಲು ವಿತ್ ಸ್ವಲ್ಪ ಶುಗರ್
ಓಕೆ. ಹಾಕೊಂಡು ಅದನ್ನ ನೀಟಾಗಿ ಮಲ್ಗೋಕ್ಕಿಂತ ಮುಂಚೆ ವಾರಕ್ಕೆ 1 ಸಲ 2 ಸಲ, ಯಾಕಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಲಿಪ್ಸ್ಟಿಕ್ ಯೂಸ್ ಮಾಡ್ತಾರೆ, ಹೌದು ಹೌದು. ಆದ್ರೆ ನರಿಶ್ಮೆಂಟ್ ಮಾಡಲ್ಲ. ಸೊ ಲಿಪ್ ಬಾಮು, ಲಿಪ್ ಕೇರು, ಸ್ಕ್ರಬ್ಬಿಂಗು ಮಾಡಿದ್ರೆ ಲಿಪ್ ಮೇಂಟೆನೆನ್ಸ್. ಓಕೆ, ಖಂಡಿತ. ಅಂದ್ರೆ ಬಿಸಿಲಿಗೆ ಸ್ಕಿನ್ ಟ್ಯಾನ್ ಆಗೋದು ಇದೆ, ಓಕೆನಾ? ಸೊ ಹಾಗೆ ಲಿಪ್ಸಿಗೆ ಏನಾದರೂ ಇದೆಯಾ? ಬಿಸಿಲಿಗೆ ಲಿಪ್ಸ್ ಕೂಡ ಈಗ ಟ್ಯಾನ್ ಆಗುತ್ತೆ, ಈಗ ಒಣಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ಅದರಲ್ಲಿ ಅದಕ್ಕೆ ಏನಾದರೂ ಸಂಬಂಧಪಟ್ಟಿದ್ಯಾ? ಅದು ಬಿಸಿಲಿಗಿಂತ ನಾವು ನೀರು ತಗೊಳ್ದಲ್ಲೇ ಇದ್ದಾಗ ಆಟೋಮೆಟಿಕಲಿ ಬ್ರೇಕೇಜಸ್ ಆಗಿರುತ್ತೆ ನಮಗೆ ಸುತ್ತ. ಓಕೆ. ಸೊ ಲಿಪ್ ಬಾಮ್ ಯೂಸ್ ಮಾಡಿದ್ರೆ ನಾರ್ಮಲ್, ಇಲ್ಲ ಅಂದರೆ ತುಪ್ಪ ಯೂಸ್ ಮಾಡಿದ್ರೂ ಕೇರಿಂಗ್ ಆಗುತ್ತೆ, ಮಾಯ್ಶ್ಚರೈಸರ್ ಲೆವೆಲ್. ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ತುಪ್ಪ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆದ್ರೆ ಈಗ ತುಪ್ಪ ಇದ್ರೂ ಕೂಡ ಅದನ್ನ ಯೂಸ್ ಮಾಡ್ಲಿಕ್ಕೆ ಬೇಡವಾದ ಪರಿಸ್ಥಿತಿಯಲ್ಲಿದ್ದೀವಿ. ಆದಷ್ಟು ಲಿಪ್ ಬಾಮ್ ಕಡೆ ಹೋಗ್ತೀವಿ, ಆ ಕ್ರೀಮ್ ಈ ಕ್ರೀಮ್ ಕಡೆ ಹೋಗುವವರು ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ಖಂಡಿತವಾಗಿ ಒಂದು ಮೆಡಿಕಲ್ ಇದ್ದೇ ಇರುತ್ತೆ. ಸೊ ನಮ್ಗೆ ತ್ವಚೆಗೆ ಆಗ್ಲಿ, ಆರೋಗ್ಯಕ್ಕೆ ಆಗಿರ್ಲಿ, ಹೊರಗಿನ ಮೆಡಿಕಲ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಮನೆ ಒಳಗೆ ಒಂದು ಮೆಡಿಕಲ್ ಖಂಡಿತವಾಗ್ಲೂ ಇರುತ್ತೆ. ನಿಮ್ಮ ಮನೆಯಲ್ಲೇ ಒಬ್ರು ಡಾಕ್ಟರ್ ಇದ್ದೇ ಇರ್ತಾರೆ. ಯಾರು ಬೇಡಪ್ಪ, ನಿಮ್ಮ ಕನ್ನಡಿನ ನಿಮ್ಗೆ ಡಾಕ್ಟರ್ ಆಗಿರುತ್ತೆ. ಸೊ ನೀನ್ ಹೇಗಾಗ್ತಾ ಇದೀಯಾ, ಏನಾಗ್ತಾ ಇದೆಯಾ, ಏನ್ ಮಾಡ್ಕೋಬಹುದು ಅನ್ನೋದು ನಿಮ್ಮಲ್ಲೇ ಇರುತ್ತೆ. ಖಂಡಿತವಾಗ್ಲೂ ಒಂದ್ಸಲ ನಿಮ್ಮ ಅಡುಗೆ ಮನೆಗೆ ಹೋಗಿ ಅಲ್ಲಿರುವ ವಸ್ತುಗಳಿಂದ ಏನ್ ಲಾಭ ಅಂತ ಪಡ್ಕೊಳ್ಳಿ. ಈಗ ತುಪ್ಪ ಅನ್ನೋದನ್ನ ಮ್ಯಾಮ್ ಹೇಳಿದ್ರು, ಅದನ್ನ ಹಚ್ಕೊಳ್ಳೋದ್ರಿಂದ ತೊಟ್ಟಿಗೆ ಖಂಡಿತವಾಗ್ಲೂ ನಿಮ್ಮ ಲಿಪ್ಸಿನ ಏನು ಸ್ಕಿನ್ ಇದೆ ಅಲ್ವಾ, ಇದನ್ನ ಕಾಪಾಡ್ಕೊಳ್ಬಹುದು. ಖಂಡಿತವಾಗ್ಲೂ ನಿಮ್ಮ ಲಿಪ್ಸ್ ಅನ್ನ ತುಂಬಾ ಸುಂದರವಾಗಿ ಇಟ್ಕೊಳ್ಬಹುದು. ಹಾಗೆ ಮ್ಯಾಮ್ ಹೇಳಿದ್ರು ಏನು, ಈಗಾಗಲೇ ಹೇಳಿರುವಾಗೆ ತ್ವಚೆನೆ ಮ್ಯಾಮ್, ನಿಮ್ಮ ಹತ್ರ ಕೇಳಲಿಕ್ಕೆ ಒಂದು ಪ್ರಶ್ನೆ ಏನಂದ್ರೆ, ಸ್ಕಿನ್ ಅನ್ನ ನಾವು ಹೀಗೆ ಮುಟ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಆದಷ್ಟು ನನಗೆ ಗೊತ್ತಿರೋ ಪ್ರಕಾರ ಸ್ಕಿನ್ ಅನ್ನ ಜಾಸ್ತಿ ಮುಟ್ಕೊಳ್ಳೋದ್ರಿಂದ ನಮ್ಗೆ ಏನಾದ್ರು ಆ ತರ ಸ್ಕಿನ್ಗೆ ಪಿಂಪಲ್ಸ್ ಅಥವಾ ಈ ತರ ಸ್ಕಿನ್ ಡ್ರೈ ಆಗುವಂಥದ್ದು ಏನಾದ್ರು ಇದೆಯಾ? ಸ್ಕಿನ್ನಿಂದ ಮುಟ್ಟಿದಾಗ ಪ್ರಾಬ್ಲಮ್ ಆಗಲ್ಲ, ಆದರೆ ನಮ್ಮ ನೇಲ್ಸಿಂದ ಮುಟ್ಟುತ್ತೀವಲ್ಲ ಅದು ಪ್ರಾಬ್ಲಮ್ಮು. ಅದರಿಂದ ಫಂಗಸ್ ಇದ್ರು ಅಲ್ಲಿಂದ ಅಲ್ಲಿಗೆ ಹೋಗುತ್ತೆ, ಅದು ಡ್ರೈನೆಸ್ ಮಾಡುತ್ತೆ, ಇಲ್ಲ ಇನ್ಫೆಕ್ಷನ್ ಆಗುತ್ತೆ, ಆ ಚಾನ್ಸಸ್ ತುಂಬ ಇರುತ್ತೆ. ಓಕೆ. ಸೊ ಅದಕ್ಕೆ ಆದಷ್ಟು ನಾವು ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಓಕೆ. ಅದೇ ಸ್ಕಿನ್ ಅನ್ನ ಆದಷ್ಟು ಈಗ ಹೇಳಿದ ಹಾಗೆ ಸ್ಕಿನ್ ಅನ್ನ ಕೈಯಲ್ಲಿ ಹೀಗೆ ಮುಟ್ಕೊಳ್ಳೋದ್ಕಿಂತ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಪಿಂಪಲ್ ಆಗ್ಬಿಟ್ಟಿದೆ, ಹೋಗಿ ಅದನ್ನ ಹಿಸುಕ್ತಾರೆ, ಹೋಗ್ಬಿಡುತ್ತೆ, ಇವತ್ತೇ ಹೋಗ್ಬಿಡ್ಬೇಕು, ನನಗೆ ಇವತ್ತು ಫಂಕ್ಷನ್ ಇದೆ. ಅವಾಗ ಏನಾಗುತ್ತೆ, ಒಂದು ಹೋಗಿ ಇನ್ಫೆಕ್ಷನ್, ಫಂಗಸ್ ಇನ್ಫೆಕ್ಷನ್ ಇನ್ನೂ ಇಂಪ್ರೂವ್ ಆಗ್ಬಿಡತ್ತೆ. ಓಕೆ. ಸೊ ಅದಕ್ಕೆ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಖಂಡಿತ. ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಆಗಿತ್ತು. ಈಗ ಪಿಂಪಲ್ಸ್ ಅನ್ನ ಹೊಡಿಬೇಕು, ಪಿಂಪಲ್ಸ್ ಅನ್ನ ಕಮ್ಮಿ ಮಾಡಬೇಕು ಅಂತೇಳಿ ಅದನ್ನ ಸ್ಕಿನ್ ಅನ್ನ ಉಗುರ್ನ ಮೂಲಕ ಮುಟ್ತಾರೆ. ಖಂಡಿತವಾಗ್ಲೂ ಅದು ನಂಜು ಅಂತ ಹೇಳ್ತಾರೆ ಅಲ್ವಾ. ಸೊ ಪಿಂಪಲ್ಸ್ ಅನ್ನ ಮುಟ್ಟೋದ್ರಿಂದ ಅದು ನಿಮ್ಗೆ ಹರಡುತ್ತೆ, ಮುಖದಲ್ಲಿ ಜಾಸ್ತಿ ಕಲೆ ಜಾಸ್ತಿ ಆಗುತ್ತೆ. ಸೊ ಹಾಗೆ ಮಾಡೋದ್ಕಿಂತ ಮತ್ತೇನ್ ಮಾಡ್ಬೋದು ಮ್ಯಾಮ್ ಪಿಂಪಲ್ಗೋಸ್ಕರ? ಪಿಂಪಲ್ಗೆ ಬರೋದಕ್ಕೆ ತುಂಬಾ ಕಾರಣ ಇರುತ್ತೆ. ಸೊ ನಾವು ಮುಟ್ಟಿದ ತಕ್ಷಣ ಹೋಗಲ್ಲ, ಅಟ್ಲೀಸ್ಟ್ ಅದನ್ನ ಯಾವ ತರ, ಯಾವ ಬೇಸ್ ಮೇಲೆ ನಮ್ಗೆ ಪಿಂಪಲ್ ಬಂದಿದೆ ಅಂತ ತಿಳ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೆ. ಓಕೆ. ಅಂದ್ರೆ ವೈದ್ಯರ ಸೂಕ್ತ ಸಲಹೆ ಮೂಲಕ ಇದನ್ನ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ದೀರಾ. ಸೊ ಏನೇ ಒಂದು ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಏನು ಗೊತ್ತಿಲ್ಲದ ಹಾಗೆ ಯಾರೋ ಮಾಡ್ತಿದ್ದಾರೆ, ಯಾರೋ ಹೇಳ್ತಿದ್ದಾರೆ ಅನ್ನೋ ಮಾಡೋದಕ್ಕಿಂತ ಖಂಡಿತವಾಗ್ಲೂ ನೀವು ಒಂದ್ಸಲ ಸೂಕ್ತ ಸಲಹೆಯನ್ನ ಪಡ್ಕೊಳ್ಳೋದು ಬೆಸ್ಟ್ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಸ್ಕಿನ್, ಯಾರೋ ಒಬ್ರು ಮನೇಲಿ ಮಾಡ್ತಾ ಇದ್ದಾರೆ, ಇದು ವರ್ಕ್ ಆಯ್ತು, ನನಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ ಬೇರೆ ತರನೇ ಇರುತ್ತೆ, ನಿಮ್ಮ ಬಾಡಿ ಬೇರೆ ತರನೇ ಇರುತ್ತೆ, ಅವರ ಬಾಡಿ ಬೇರೆ ತರನೇ ಇರುತ್ತೆ, ನಿಮ್ಮ ಸ್ಕಿನ್ ಬೇರೆ ತರ ಇರುತ್ತೆ, ಅವರ ಸ್ಕಿನ್ನೇ ಬೇರೆ ತರ ಇರುತ್ತೆ. ಸೊ ನಿಮ್ಮ ಸ್ಕಿನ್ಗೆ ಯಾವುದು ಸೂಕ್ತವಾಗಿರುತ್ತೆ ಅದನ್ನ ಬಳಸಿ, ಅದನ್ನ ತಿಳ್ಕೊಳ್ಳಿ, ಅದನ್ನ ಯೂಸ್ ಮಾಡಿ. ಖಂಡಿತವಾಗ್ಲೂ ಅದು ವರ್ಕ್ ಆಗೇ ಆಗುತ್ತೆ. ಇನ್ನು ಅತಿ ಆದ್ರೆ ಅಮೃತನು ವಿಷ ಅನ್ನೋ ತರನೇ ಯಾವುದನ್ನೇ ಆಗ್ಲಿ ಜಾಸ್ತಿಯಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನು ಮುಖ ಒಂದು ಎಷ್ಟು ಸೆನ್ಸಿಟಿವ್ ಅಂತ, ಒಂದು ಸ್ಕಿನ್, ನಮ್ಮ ಸ್ಕಿನ್ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರೆ ಜಾಸ್ತಿ ಅದಕ್ಕೆ ಪ್ರೆಷರ್ ಹಾಕ್ಬಾರ್ದು. ಸೊ ಅದಕ್ಕೂ ಕೂಡ ರಕ್ತ ಚಲನೆ ಆಗ್ತಾ ಇರುವಾಗೆ ಆದಷ್ಟು ಸಾಫ್ಟ್ ಆಗಿ ನಿಮ್ಗೆ ಮಸಾಜ್ ಮಾಡುವಂಥದ್ದಾಗಿರ್ಲಿ, ಅಥವಾ ಯಾವ್ದು ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದಾಗಿರ್ಲಿ. ಸೊ ಈ ತರ ಎಲ್ಲ ಆದಷ್ಟು ಏನು ನಿಧಾನಗತಿಯಲ್ಲಿರ್ಲಿ. ಜಾಸ್ತಿ ಒಂದೇ ಸಲ ಬೆಳ್ಳಗಾಗಬೇಕು ಅಂತೇಳಿ ಎಲ್ಲ ದಿನಕ್ಕೊಂದು 10 ಪ್ಯಾಕ್ ಹಾಕೊಳ್ಳೋದು, ಸೊ ಈ ತರ ಎಲ್ಲ ಇದೆಲ್ಲ ತುಂಬಾ ಎಫೆಕ್ಟ್ ಆಗುತ್ತೆ. ಮ್ಯಾಮ್ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಈಗ ದಿನಕ್ಕೆ ಬೇರೆ ಬೇರೆ ತರ ಪ್ಯಾಕ್ ಯೂಸ್ ಮಾಡ್ತಾರೆ ನಾನು ಕೇಳಿದಾಗೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಅರಿಶಿಣದೊಂದು ಪ್ಯಾಕ್ ಮಾಡ್ಕೊಳ್ತಾರೆ, ಓಕೆ, ಇನ್ನೊಂದು ಬೇರೆ ಏನೋ ಪ್ಯಾಕ್ ಯಾರು ಹೇಳಿದ್ರು, ಸೊ ಇದು ವರ್ಕ್ ಆಗುತ್ತೆ, ಅದು ವರ್ಕ್ ಆಗುತ್ತೆ, ನೋಡೇ ಬಿಡೋಣ, ಈ ತರ ಇರುತ್ತೆ. ಅದರಿಂದ ಏನಾದ್ರು ಎಫೆಕ್ಟ್ ಏನಾದ್ರು ಇದೆಯಾ ನಮ್ಮ ಮುಖಕ್ಕೆ? ಖಂಡಿತವಾಗ್ಲೂ ಮಾಡಬಹುದು, ಆದರೆ ದಿನ ಮಾಡಬಾರ್ದು. ಯಾಕೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸೆಲ್ಸು 28 ದಿನ ರೂಟೀನ್ ಇರುತ್ತೆ. ಓಕೆ. ಸೊ ತಿಂಗಳಿಗೆ ಒಂದ್ಸಲ ಓಕೆ ಸಲೂನಲ್ಲಿ ಮಾಡೋದು ಒಳ್ಳೇದು. ಇಲ್ಲಿ ವಾರಕ್ಕೊಂದ್ಸಲ ಮೈಲ್ಡ್ ಆಗಿ ಸ್ಕ್ರಬ್ಬಿಂಗ್ ಮಾಡ್ಬೋದು. ಸ್ಕ್ರಬ್ಬಿಂಗ್ ವಿತ್ ಪ್ಯಾಕ್ ಮಾಡ್ಬೋದು. ಸ್ಕ್ರಬ್ಬಿಂಗ್ ಮಾಡ್ಬಿಟ್ಟು ಹಾಗೆ ಬಿಡೋದಲ್ಲ, ಅದಕ್ಕೆ ಪೋರ್ಸ್ ಓಪನ್ ಆಗುತ್ತೆ. ಸೊ ಅವಾಗ ಪ್ಯಾಕ್ ಹಾಕೋದು ಒಳ್ಳೇದು. ಓಕೆ. ಖಂಡಿತ ನೀವು ಹೇಳ್ತಾ ಇರೋದು ಖಂಡಿತವಾಗ್ಲೂ ಅರ್ಥ ಆಗ್ತಾ ಇದೆ. ಏನು ಅಂತ ಹೇಳಿದ್ರೆ,
ನಾವು ಮಾಡ್ತಾ ಇರುವಂತ ಪ್ರತಿಯೊಂದು ತಪ್ಪು. ಮನೆ ಮದ್ದು ಖಂಡಿತ ಹೌದು, ಈಗಾಗಲೇ ಹೇಳಿರುವಾಗೆ ಅತಿಯಾದರೆ ಅಮೃತ ಕೂಡ ವಿಷ ಅಂತ ಹೇಳಿದೆ ನಾನು. ಮನೆ ಮದ್ದು ಹೌದು, ಬಟ್ ನಿಮ್ಮ ಸ್ಕಿನ್ಗೆ ಕೂಡ ಅದು ನಿಮ್ಗೆ ಸರಿ ಹೊಂದುತ್ತಾ ಇಲ್ವಾ ಅಂತ ಕೂಡ ನೀವು ಯೋಚನೆ ಮಾಡ್ಬೇಕಾಗುತ್ತೆ. ಕೆಲವರಿಗೆ ಈಗ ಟರ್ಮರಿಕ್ ಅಂದ್ರೆ ಅರಿಶಿಣ ಮುಖಕ್ಕೆ ಬರೋದಿಲ್ಲ ಅಲ್ವಾ, ತುಂಬಾ ಜನಕ್ಕೆ ಸೂಟ್ ಆಗಲ್ಲ. ಹೌದು, ಸಿಟ್ರಿಕ್. ಹೌದು. ಸೊ ತುಂಬಾ ಜನಕ್ಕೆ ಅರಿಶಿಣ ಅನ್ನೋದು ಆಗೋದಿಲ್ಲ. ಯಾರು ಮಾಡ್ತಾರೆ, ಅದು ವರ್ಕೌಟ್ ಆಯ್ತು ಅಂತ ನೀವು ಮಾಡ್ಲಿಕ್ಕೆ ಹೋದ್ರೆ ಖಂಡಿತ ಅದು ಬೇರೆ ತರನೇ ಇರುತ್ತೆ. ಸೂಕ್ತವಾದ ಸಲಹೆನ ಪಡ್ಕೊಳ್ಳಿ. ಹಾಗೆ ಮ್ಯಾಮ್ ಹೇಳಿರೋ ಪ್ರಕಾರ ದಿನಕ್ಕೆ 2-3 ನೀವು ಏನು ಪ್ಯಾಕ್ ಅನ್ನ ಯೂಸ್ ಮಾಡೋದಕ್ಕಿಂತ ಅದನ್ನ ಯೂಸ್ ಮಾಡಿ. ಯಾವುದೇ ಒಂದು ವಸ್ತು ಏನೋ ಒಂದು ನಿಮ್ಗೆ ಮದ್ದು ನಿಮ್ಗೆ ಎಫೆಕ್ಟ್ ಆಗ್ಬೇಕು ಅಂತ ಹೇಳಿ ಅದನ್ನ ಯೂಸ್ ಮಾಡ್ಲೇಬೇಕಲ್ವ. ದಿನದಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ, ಸ್ವಲ್ಪ ದಿನ ಅದೊಂದನ್ನೇ ಯೂಸ್ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಅದು ವರ್ಕ್ ಆಗುತ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ದಿನಕ್ಕೆ 2-3 ಬೇಡ, ತಿಂಗಳಿಗೆ ಒಂದಾದ್ರೂ ನೀವು ಯೂಸ್ ಮಾಡಿ ಅಲ್ವಾ ಮ್ಯಾಮ್. ತಿಂಗಳಿಗೆ ಒಂದು ಸಲೂನ್ ವಿಸಿಟ್ ಮಾಡಿ, ವಾರಕ್ಕೆ ಒಂದು ಸಲ ಸ್ಕ್ರಬ್ಬಿಂಗ್ ಪ್ಯಾಕ್ ಮಾಡಿ. ಓಕೆ ಸರಿ, ವಾರಕ್ಕೆ ಒಂದ್ಸರ್ತಿ ಇದನ್ನ ಮಾಡ್ಕೊಳ್ಳಿ. ಸೊ ದಿನ ಬೇಡ ಅಂತ ಮ್ಯಾಮ್ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ನಾವು ಹೇಳ್ತಾ ಇರೋದನ್ನ ತಾವು ದಿನ ಮಾಡೋದ್ರಿಂದ ಮಾಯಿಶ್ಚರೈಸರ್ ಕಮ್ಮಿ ಆಗ್ಬಿಡುತ್ತೆ. ಆಟೋಮೆಟಿಕಲಿ ಸ್ಕಿನ್ ಡ್ರೈ ಆಗುತ್ತೆ, ಬ್ರೇಕೇಜಸ್ ಸ್ಟಾರ್ಟ್ ಆಗುತ್ತೆ, ಡಲ್ನೆಸ್ ಆಗುತ್ತೆ, ಡಿಸ್ಕಲರೇಷನ್ ಸ್ಟಾರ್ಟ್ ಆಗುತ್ತೆ ದಿನ ಮಾಡೋದ್ರಿಂದ. ಓಕೆ ಸರಿ, ಈಗಾಗಲೇ ಮ್ಯಾಮ್ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸೊ ಎಷ್ಟೋ ಪ್ರಶ್ನೆಗಳಿಗೆ ನಮ್ಗೆ ಈಗಾಗಲೇ ಉತ್ತರ ಸಿಕ್ಕಿದೆ, ಎಷ್ಟೋ ಒಂದು ಸಮಾಧಾನ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಫ್ಕೋರ್ಸ್ ಈಗ ನಾವು ಬರೀ ಒಂದು ಫೋಟೋಗೆ ಚೆನ್ನಾಗಿ ಕಾಣೋದಕ್ಕಿಂತ ನಾನು ಈಗಾಗಲೇ ಹೇಳಿರುವಾಗೆ ನಾವು ಕನ್ನಡಿ ಮುಂದೆ ನಿಂತಾಗಲೇ ಅದು ನಮ್ಮನ್ನ ಪ್ರಶ್ನಿಸುತ್ತೆ, ನೀನು ಅವ್ರಿಗಿಂತ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ನಮ್ಮ ತಲೆಯಲ್ಲಿ ಬರ್ತದೆ. ಒಬ್ಬರಿಗೆ ಕಂಪೇರ್ ಮಾಡ್ತೀವಿ, ಯಾಕಂದ್ರೆ ಕಾಂಪಿಟೇಟಿವ್ ಜಗತ್ತು ಅಲ್ವಾ. ಸೊ ಈ ತರ ಇರ್ಬೇಕಾದ್ರೆ ಒಬ್ರಿಗಿಂತ ಚೆನ್ನಾಗಿ ಕಾಣ್ಬೇಕು ಅನ್ನೋದಕ್ಕಿಂತ ಅವರಷ್ಟೇ ನಾವು ಚೆನ್ನಾಗಿ ಕಾಣ್ಬೇಕು ಅನ್ನೋದು ಆಸೆ ಇಷ್ಟೇ ಇರುತ್ತೆ. ಸೊ ಏನೋ ಒಂದು ಮೇಕಪ್ ಮಾಡಿದ್ರು ಕೂಡ ಅದು ಕ್ಷಣ ಕಾಲ ಅಷ್ಟೇ, ಮೇಕಪ್ ಎಷ್ಟು ಹೊತ್ತು ಇರುತ್ತೆ ಅಲ್ವಾ. ಸೊ ಈ ತರ ಎಲ್ಲ ಇರ್ಬೇಕಾದ್ರೆ ತುಂಬಾ ಒಂದು ನಮ್ಮ ಮನ್ಸಲ್ಲೇ ಇರುತ್ತೆ, ಚೆನ್ನಾಗಿ ಕಾಣ್ಬೇಕು, ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿರ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಾವು ಸ್ಕಿನ್ ನೋಡಿದ್ರೆ ಯಪ್ಪ ಎಷ್ಟು ಚೆನ್ನಾಗಿದೆ ಅಂತೇಳಿ ಅಷ್ಟು ಖುಷಿ ನಮ್ಗೆ ಸಿಗ್ಬೇಕು. ಸೊ ಇದಕ್ಕೆಲ್ಲ ನೀವು ಸಲಹೆಗಳನ್ನ ಕೊಡ್ತಾ ಇದ್ದೀರಾ. ಹಾಗೆ ಮ್ಯಾಮ್ ಏನು ಅಂತ ಹೇಳಿದ್ರೆ, ಈಗ ಸ್ಕಿನ್ ಕಲರ್ ಬಗ್ಗೆ ಹೇಳಿ ಆಯ್ತು. ಸ್ಕಿನ್ನಿಗೆ ಜಾಸ್ತಿ ಈಗ ಬಿಸಿಲಿದ್ದು, ಈಗ 9 ಗಂಟೆ ಮೇಲೆ 10 ಗಂಟೆ ಮೇಲೆ ಬಿಸಿಲು ನಮಗೆ ಅಷ್ಟು ಏನು ಮುಖನ ಡ್ರೈ ಮಾಡುತ್ತೆ, ಈ ಥರ ಎಲ್ಲ ಆಯಿತು. ಸೊ ಬಿಸಿಲೇ ಬೇಡ ಅಂತ ಹೇಳುವಂಥದ್ದು, ಅಥವಾ ಸ್ವಲ್ಪನಾದ್ರೂ ಬಿಸಿಲು ನಮ್ಮ ದೇಹಕ್ಕೆ ಬೀಳ್ಬೇಕು ಅಂತ ಹೇಳ್ತಾರಲ್ವಾ? ಡೆಫಿನೆಟ್ಲಿ ಬೇಕೇ ಬೇಕು. ಬಿಸಿಲು ಅನ್ನೋದು ಹೇಗೆ ಮಳೆ ಚಳಿ ಎಲ್ಲ ಇದೆಯೋ, ಗಾಳಿ ಇದೆಯೋ, ಹಾಗೆ ಬಿಸಿಲು ಇಂಪಾರ್ಟೆಂಟು. ನಾವು ಬಿಸಿಲೇ ತೋರಿಸಿಲ್ಲ ಅಂದ್ರೆ ಸ್ಕಿನ್ ಅಲ್ಲಿ ಲವಲಕ್ಕೆ ಇರೋದೇ ಇಲ್ಲ. ಸೊ ಬಿಸಿಲು ಬೇಕು, ಯಾವುದು ಅತಿ ಆದ್ರೂ ಕಷ್ಟನೇ, ಬೇಕೇ ಬೇಕು. ಖಂಡಿತ ಖಂಡಿತ. ಈಗ ಸಣ್ಣ ಮಕ್ಕಳನ್ನೆಲ್ಲ ಸ್ಕಿನ್ ಚೆನ್ನಾಗ್ ಆಗುತ್ತೆ ಅಂತೇಳಿ ಬಿಸಿಲಿಗೆ ಹಿಡಿತಾರೆ, ವಿಟಮಿನ್ ಡಿ ಸಿಗುತ್ತೆ ಅಂತೇಳಿ ಸ್ಕಿನ್ ಇದು ಬಿಸಿಲಿಗೆ ಹಿಡಿತಾರೆ. ಸೊ ಸೂರ್ಯನ ಬೆಳಗಿನ ಬೆಳಕು ಏನಿರುತ್ತೆ, ಸೊ ಇದು ನಿಮ್ಮ ಸ್ಕಿನ್ಗೆ ಕೂಡ ಹೆಲ್ತ್ಗೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ವಿಟಮಿನ್ ಡಿ ಏನಿದೆ ಇದು ನಿಮ್ಗೆ ಸೂರ್ಯನ ಕಿರಣಗಳಿಂದ ಸಿಗುತ್ತೆ. 9 ಗಂಟೆಯ ಮೇಲಿನ ಬಿಸಿಲು ಖಂಡಿತ ಚುಟಿಯಾಗಿರುತ್ತೆ, ನಿಮ್ಗೆಲ್ಲ ಸ್ಕಿನ್ ಟ್ಯಾನ್ ಆಗುತ್ತೆ, ಈ ತರ ಎಲ್ಲ ಇರ್ಬೋದು. ಬಟ್ ಬೆಳಗ್ಗಿನ ಸೂರ್ಯನ ಬಿಸಿಲು ಖಂಡಿತವಾಗ್ಲೂ ನಿಮ್ಮ ದೇಹಕ್ಕೆ, ನಿಮ್ಮ ಸ್ಕಿನ್ನಿಗೆ, ನಿಮ್ಮ ಆರೋಗ್ಯಕ್ಕೆ ತುಂಬಾ ಉಪಯೋಗಕಾರಿಯಾಗುತ್ತೆ. ಸ್ವಲ್ಪನಾದ್ರೂ ಬಿಸಿಲಿಗೆ ನಿಲ್ಬೇಕು ಅಂತ ಹೇಳೋದು ಒಂದು ಸೂಕ್ತವಾದ ಸಲಹೆ ಆಗಿರುತ್ತೆ. ಸೊ ಹಾಗೆ ಮುಖ ಟ್ಯಾನ್ ಆಗೋದು ಬಿಸಿಲಿಗೆ ಅಂತ ಹೇಳಿದ್ವಿ. ಬಟ್ ನಮ್ಗೆ ನ್ಯಾಚುರಲ್ ಆಗಿ ಸ್ಕಿನ್ ಅಂತ ಬಂದಾಗ ಕುತ್ತಿಗೆ ಎಲ್ಲ ಆಗುತ್ತೆ. ಏನು ಅಂದ್ರೆ ಕುತ್ತಿಗೆ ಹಿಂಭಾಗ ಟ್ಯಾನ್ ಆಗುತ್ತೆ ಅಲ್ವಾ. ಸೊ ಇದಕ್ಕೆ ಏನ್ ಕಾರಣ ಇರ್ಬೋದು ಮ್ಯಾಮ್? ಯಾಕಂದ್ರೆ ಅಲ್ಲಿ ಬಿಸಿಲು ಬೀಳೋದಿಲ್ಲ, ಹೇರ್ ನಾವು ಇದು ಮಾಡಿರ್ತೀವಿ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಚೈನ್ ಯೂಸ್ ಮಾಡ್ತಾರೆ. ಓಕೆ, ಚೈನ್ ಹಿಂದೆ ಮುಂದೆ ನಾವು ಕ್ಲೀನೇ ಮಾಡಲ್ಲ, ಸುಮ್ಮನೆ ನೀರು ಹಾಕೋತೀವಿ. ಅದನ್ನ ಅಟ್ಲೀಸ್ಟ್ ನೆಕ್ ಭಾಗನ ವಾರಕ್ಕೊಂದ್ಸಲನಾದ್ರೂ ಮಸಾಜ್ ಮಾಡಿ ಸ್ಕ್ರಬ್ ಮಾಡಬೇಕು. ಓಕೆ, ಸೊ ಆಟೋಮೆಟಿಕಲಿ ಅದು ಕಮ್ಮಿ ಆಗುತ್ತೆ. ಅಂದ್ರೆ ಬ್ಲಡ್ ಸರ್ಕ್ಯುಲೇಟ್ ಇದರಿಂದ ಏನಾದ್ರು ಆತರ ಇದೆಯಾ? ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದಕ್ಕಿಂತ ನಾವು ಅಲ್ಲಿವರೆಗೂ ಹೋಗೋದೇ ಇಲ್ಲ, ಮಖ ಮಾತ್ರ ಪ್ರಿಪೇರ್ ಮಾಡ್ತೀವಿ. ಯಾಕಂದ್ರೆ ಮಖ ಮುಂದೆ ಕಾಣತ್ತೆ, ಇದು ಕಾಣಲ್ವಲ್ಲ, ಅದಕ್ಕೋಸ್ಕರ ಅದು ಮೈಲ್ಡ್ ಆಗಿ ಸ್ಕ್ರಬ್ ಮಾಡಿದ್ರೆ ಆಟೋಮೆಟಿಕಲಿ ಕಮ್ಮಿ ಆಗುತ್ತೆ. ಬಾಡಿ ಸ್ಕ್ರಬ್ಬಿಂಗ್ ಅಂತೀವಿ. ಅವಾಗ ಬಾಡಿ ಸ್ಕ್ರಬ್ ಮಾಡಿದಾಗ ಡೆಡ್ ಸೆಲ್ಸ್ ಆಟೋಮೆಟಿಕ್ಲಿ ಹೋಗುತ್ತೆ, ಅಲ್ಲಿ ಸ್ವೆಟ್ ಆಗಿರೋದ್ರಿಂದ ಅದೆಲ್ಲ ಕಮ್ಮಿ ಆಗುತ್ತೆ. ಓಕೆ, ಖಂಡಿತ. ಈಗ ಮ್ಯಾಮ್ ಹೇಳಿದಾಗೆ ಏನು ನಾವು ಮುಖ ಅಷ್ಟೇ ಚೆನ್ನಾಗಿ ಕಾಣಬೇಕು ಅಂತೇಳಿ ಮುಖನ ತೊಳಿಬೇಕು, ಹೌದು. ಮುಖಕ್ಕೆ ಸೂಕ್ತವಾಗಿ ಏನು ಮದ್ದು ಮಾಡ್ಬೋದು, ಏನನ್ನ ಬಳಸ್ಬೋದು, ಅದು ಹೌದು. ಹಾಗೆ ನಿಮ್ಮ ಕುತ್ತಿಗೆಯ ಭಾಗ, ಕುತ್ತಿಗೆಯ ಹಿಂಭಾಗ ಇದು ಕೂಡ ಚೆನ್ನಾಗಿರೋದು ಅಷ್ಟೇ ಮುಖ್ಯವಾಗಿರುತ್ತೆ. ಯಾಕೆಂದ್ರೆ ಬರೀ ಮುಖ ಅಷ್ಟೇ ನಿಮ್ದು ನ್ಯಾಚುರಲ್ ಬ್ಯೂಟಿ ಆಗಿದ್ರೂ ಕೂಡ ಕುತ್ತಿಗೆಯ ಭಾಗ ಕಪ್ಪಾಗಿದ್ರೆ ನಿಮ್ಮ ಮುಖ ಏನ್ ಅನ್ಸುತ್ತೆ, ಮೇಕಪ್ ಅಂತ ಅನ್ಸುತ್ತೆ. ಸೊ ನೀವು ಅಷ್ಟು ಮಾಡಿ ಕೂಡ ಏನು ಪ್ರಯೋಜನ ಇಲ್ಲ. ಸೊ ಇಡೀ ಸ್ಕಿನ್ ಅನ್ನೇ, ಇಡೀ ದೇಹವನ್ನೇ ನೀವು
ನೀವು ಗ್ಲೋ ಆಗೋ ತರ ಮಾಡ್ಬೋದು, ಹೆಲ್ದಿ ಸ್ಕಿನ್ ಅನ್ನ ಪಡಿಬೋದು. ಇದಕ್ಕೆ ಹೆಲ್ದಿ ಫುಡ್ ಅನ್ನು ತಿಂತಾ ಇರಬೇಕು, ಹಾಗೆ ಇಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗಬೇಕು, ಸೊ ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಆದಷ್ಟು ನೀರು ಕುಡಿಯೋದು, ಆದಷ್ಟು ವೆಜಿಟೇಬಲ್ಸ್ ಹಾಗೆ ಆಯಿಲಿ ಫುಡ್ ಅನ್ನ ಆದಷ್ಟು ಅವಾಯ್ಡ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಫುಡ್ ಮೇಂಟೆನೆನ್ಸಿ ಅನ್ನೋದು ನಿಮಗೆ ಹೆಲ್ತಿಗೆ ಅಷ್ಟೇ ಅಲ್ಲ, ನಿಮ್ಮ ಸ್ಕಿನ್ನಿಗೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನನ್ನೇ ನೀವು ಬಳಸುವುದಕ್ಕಿಂತ ಮುಂಚೆ ಸೂಕ್ತವಾದ ಸಲಹೆಯನ್ನ ಪಡ್ಕೊಳ್ಳಿ. ನಿಮ್ಮ ಸ್ಕಿನ್ನಿಗೆ ಅದು ಸೂಟ್ ಆಗುತ್ತಾ ಇಲ್ಲ ಅನ್ನೋದನ್ನ ಕೂಡ ಪಡ್ಕೊಳ್ಳಿ. ಸೊ ಹೀಗಾದಾಗ ಮಾತ್ರ ನಿಮ್ಮ ಸ್ಕಿನ್ ಬಗ್ಗೆ ನೀವು ಕೇರ್ ಮಾಡ್ಲಿಕ್ಕೆ ಆಗುದು. ಸ್ಕಿನ್ ಕೇರ್ ಮಾಡಿದಾಗ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ಪಳಪಳನೆ ಹೊಳೆಯುವಂತ ಸ್ಕಿನ್ ಅನ್ನ ನೀವು ಪಡ್ಕೋಬಹುದು ಅಂತ ಹೇಳ್ಬೋದು. ಯಾಕೆ ಇಷ್ಟೆಲ್ಲ ಹೇಳ್ತೀನಿ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಮತ್ತೆ ಹೇಳಲಿಕ್ಕೆ ಇಷ್ಟ, ನಿಮ್ಮ ಆರೋಗ್ಯ ನಿಮ್ಮ ಸೌಂದರ್ಯನೇ ನನಗೆ ಖುಷಿ. ಹಾಗೆ ಮ್ಯಾಮ್ ಏನು ಅಂತ ಹೇಳಿದ್ರೆ, ಸ್ಕಿನ್ ಅಂತ ಹೇಳಿದ್ವಿ, ಸೊ ಡ್ರೈ ಆಗಿರುತ್ತೆ, ಸೊ ಇದೆಲ್ಲ ನೀರು ಕುಡಿಯೋದ್ರಿಂದ ಈಗೆಲ್ಲ ಕರೆಕ್ಟ್ ಮಾಡ್ಕೋಬಹುದು, ಅಥವಾ ಬ್ಲಡ್ ಸರ್ಕ್ಯುಲೇಟ್ ಆದ್ರೆ ಎಲ್ಲ ಸರಿ ಆಗುತ್ತೆ ಅಂತ ಹೇಳಿದ್ರೆ. ಸೊ ಡೈಲಿ ಈಗ ಒಂದನ್ನು ಯೂಸ್ ಮಾಡಿದ್ರೆ, ಏನೋ ಒಂದು ಮನೆ ಮದ್ದನ್ನ ಯೂಸ್ ಮಾಡಿದ್ರೆ, ಅಂದ್ರೆ ಎಕ್ಸಾಂಪಲ್ ಟರ್ಮರಿಕ್ ಎಲ್ಲರಿಗೂ ಆಗೋದಿಲ್ಲ ಅಂತ ಹೇಳಿ, ಬಟ್ ಎಲ್ಲರಿಗೂ ಸೂಕ್ತವಾಗುವಂಥದ್ದು ಏನಾದರೂ ಇದೆಯಾ? ಇದು ಎಲ್ಲರಿಗೂ ಸೂಟ್ ಆಗ್ಬೋದು ಮುಖಕ್ಕೆ. ನಾವು ಐಸ್ ಕ್ಯೂಬ್ ರಬ್ ಮಾಡ್ಬೋದು. ಐಸ್ ಕ್ಯೂಬ್ ರಬ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಡಸ್ಟ್ ಆಚೆಗೆ ಬರುತ್ತೆ, ನರಿಶ್ಮೆಂಟು ಆಗುತ್ತೆ, ಸ್ಕಿನ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಮಲ್ಗೋಕ್ಕಿಂತ ಮುಂಚೆ ನಾವು ಮಾಡಿದ್ರೆ ಈಸಿಯಾಗಿ, ಯಾಕೆಂದರೆ ನಮ್ಮ ಬಾಡಿ ರಿಲ್ಯಾಕ್ಸ್ ಮೂಡಲ್ಲಿರೋದ್ರಿಂದ ಇನ್ನೂ ಬೇಗ ಎಫೆಕ್ಟ್ ಆಗುತ್ತೆ. ಓಕೆ, ಖಂಡಿತ ನೋಡಿದ್ರಲ್ಲ, ಸೂಪರ್ ಸೀಕ್ರೆಟ್ ಇದು ಆಗಿದೆ. ಏನು ಅಂದರೆ ಐಸ್ ಕ್ಯೂಬಿಂದ ನೀವು ಮುಖನ, ಅಂದರೆ ಐಸ್ ಕ್ಯೂಬಿಂದ ಮಸಾಜ್ ಮಾಡೋದ್ರಿಂದ ಖಂಡಿತವಾಗ್ಲೂ ಇದೆಲ್ಲರ ಸ್ಕಿನ್ನಿಗೂ ಕೂಡ ನಿಮಗೆ ಸೂಟ್ ಆಗೇ ಆಗುತ್ತೆ. ಇವ್ರ ಸ್ಕಿನ್ನಿಗೆ ಆಗೋದಿಲ್ಲ, ಇವ್ರ ಸ್ಕಿನ್ನಿಗೆ ಆಗುತ್ತೆ ಅನ್ನೋದೇನಿಲ್ಲ. ಸೊ ಆದಷ್ಟು ಮಾಡಿ, ಆದಷ್ಟು ನಿಮ್ಮ ಸ್ಕಿನ್ ಕಡೆ ಗಮನ ಕೊಡಿ, ಸ್ಕಿನ್ನನ್ನು ಆದಷ್ಟು ಹೊಳಿತಾ ಇರುವಾಗೆ ನೋಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮಗೆ ದೀಕ್ಷಳಿಂದ ಒಂದು ಕೊನೆಯ ಸಲಹೆ, ಮೊಸರು ಎಲ್ಲರ ಮನೆಯಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ, ಇಲ್ಲ ಅಂದರೆ ತರಿಸ್ಕೊಳ್ಳಿ, ತುಂಬ ರೇಟ್ ಏನು ಆಗೋದಿಲ್ಲ. ಯಾಕೆ ಅಂದರೆ ಹಿರಿಯರು ಏನು ಹೇಳ್ತಾರೆ ಅದರಲ್ಲಿ ಏನಾದರೂ ಒಂದು ಅರ್ಥ ಇದ್ದೇ ಇರುತ್ತೆ. ಮನೇಲಿದ್ದ ಮದ್ದನ್ನೇ ಯೂಸ್ ಮಾಡಿಕೊಂಡು ಅವರು ಅಷ್ಟು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ನಾವು ಈಗಲೂ ನೋಡ್ಬೋದು, ನಮ್ಮ ಹಿರಿಯರು ಕೊನೆ ತನಕ ಕೂಡ ಅವರ ಸ್ಕಿನ್ ಆಗಿರ್ಬೋದು, ಅವರ ಬಾಡಿ ಆಗಿರ್ಬೋದು ಅಷ್ಟೇ ಮೇಂಟೈನ್, ಅವ್ರಿಗೆ ಗೊತ್ತಿಲ್ಲದೆ ಮೇಂಟೈನ್ ಆಗಿದೆ ಅಂದರೆ ಖಂಡಿತವಾಗ್ಲೂ ಅದು ಅವರ ಆಹಾರ ಪದ್ಧತಿ ಮತ್ತು ಅವರು ಬಳಸ್ತಿದ್ದ ಮನೆಯ ವಸ್ತುಗಳು. ಸೊ ಈಗ ನಾವು ಹಾಗೆ ಮಾಡ್ಬೋದು. ಮನೆಯಲ್ಲಿ ಮೊಸರು ಇರುತ್ತೆ, ಮೊಸರು ಹಾಗೆ ಅದಕ್ಕೆ ಸಕ್ಕರೆ ಹಾಗೆ ಅರಿಶಿಣ ಪುಡಿ, ಸೊ ಇದನ್ನ ಮಿಕ್ಸ್ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಮುಖಕ್ಕೆ ವಾರದಲ್ಲಿ 1 ಸರ್ತಿ 2 ಸರ್ತಿ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ ಅನ್ನ ಗ್ಲೋ ಆಗುವಾಗೆ ಮಾಡ್ಬೋದು. ಗ್ಲೋ ಅನ್ನೋದಕ್ಕಿಂತ ಹೆಲ್ದಿ ಆದ ಸ್ಕಿನ್ ಅನ್ನ ಪಡಿಬೋದು ಅಂತ ಹೇಳ್ತಾ ಇದ್ದೀನಿ. ಇವತ್ತು ನೋಡಿದ್ರಲ್ಲ, ತುಂಬಾ ನಮ್ಮ ಕ್ವೆಶನ್ಸ್ಗಳಿಗೆ ಅಥವಾ ನಮಗೆ ಉಪಯೋಗವಾಗುವಂತಹ ಸೂಚನೆಗಳನ್ನ, ಸಲಹೆಗಳನ್ನ ನಮ್ಮ ಮೇಡಮ್ ಕೊಟ್ಟಿದ್ದಾರೆ. ಮಧುರ ಮೇಡಮ್ ಕಾರ್ಯಕ್ರಮಕ್ಕೆ ಇಲ್ಲಿಯ ತನಕ ಬಂದು ಯೂಸ್ಫುಲ್ ಆಗಿರುವಂತಹ, ಅದು ಎಲ್ಲರಿಗೂ ಖುಷಿ ಆಗುವಂತಹ, ಎಲ್ಲರಿಗೂ ಒಂದು ಮನಸ್ಸಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಿದ್ದೀರಾ. ಇಲ್ಲಿಯ ತನಕ ಬಂದು ಇಷ್ಟು ಒಳ್ಳೆಯ ಸಲಹೆಗಳನ್ನ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಸ್ಕಿನ್ ನ ಬಗ್ಗೆ ಹೇಗೆ ಕೇರ್ ಮಾಡೋದು, ಸ್ಕಿನ್ ಕೇರ್ ಎಷ್ಟು ಇಂಪಾರ್ಟೆಂಟ್, ಹಾಗೆ ಸ್ಕಿನ್ ಹಾಳಾಗುತ್ತೆ ಅನ್ನೋದಾದ್ರೆ ಇದಕ್ಕೆ ಕಾರಣ ಏನಿರುತ್ತೆ ಅನ್ನೋದ್ರ ಬಗ್ಗೆ ತಾವು ತಿಳ್ಕೊಂಡಿದ್ರಿ. ಹಾಗೆ ಮ್ಯಾಮ್ ನಿಮಗೆ ತುಂಬಾ ಸುಂದರವಾಗಿ, ತುಂಬಾ ಸರಳವಾಗಿ ಅರ್ಥ ಆಗೋ ತರ ನಿಮ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ಪಾಲಿಸಿ, ಮರಿಬೇಡಿ. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, ಸ್ಕಿನ್ ಅನ್ನೋದು ಕೂಡ ನಮಗೆ ಲೈಫ್ ಲಾಂಗ್. ಯಾಕಂದ್ರೆ ನಾವು ಚೆನ್ನಾಗಿ ಕಂಡಿಲ್ಲ ಅಂದ್ರೆ ಅಲ್ಲಿ ನಮಗೆ ಕಾನ್ಫಿಡೆಂಟ್ ಲೆವೆಲ್ ಕುಗ್ಗಿ ಹೋಗುತ್ತೆ. ನಾವು ಚೆನ್ನಾಗಿ ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರೆ, ನೀವು ನೋಡ್ತಿರೋ ಕನ್ನಡಿನೇ ನಿಮ್ಗೆ ಧೈರ್ಯ ತುಂಬುತ್ತೆ, ನೀನ್ ಚೆನ್ನಾಗಿದ್ಯಾ, 4 ಜನರ ಮುಂದೆ ನೀವು ಕಾನ್ಫಿಡೆಂಟ್ ಆಗಿ ಓಡಾಡ್ಬೋದು ಅಂತೇಳಿ. ಸೊ ನಿಮ್ಮ ಆರೋಗ್ಯ, ನಿಮ್ಮ ಸ್ಕಿನ್ ನಿಮ್ಮ ಕೈಯಲ್ಲಿದೆ. ನಿಮ್ಮ ಸಮಯ ಕೊಡ್ಬೇಕು, ಇಂಟ್ರೆಸ್ಟ್ ಕೊಡ್ಬೇಕು, ಪ್ರಯತ್ನ ಪಡ್ಬೇಕು ಅಂತ ಹೇಳ್ತಾ ಮತ್ತೆ ನಿಮ್ಮ ದೀಕ್ಷೆ ನಿಮ್ ಮುಂದೆ ಬರ್ತಾ ಇರ್ತಾಳೆ. ಒಳ್ಳೆ ಮಾಹಿತಿಗಳನ್ನ, ಸಲಹೆಗಳನ್ನ ತರ್ತಾ ಇರ್ತಾರೆ. ಹೊಸ ಗೆಸ್ಟ್ ನ ಜೊತೆಗೆ ನಿಮ್ ಮುಂದೆ ಬರ್ತೀನಿ, ಇನ್ನಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಅಲ್ಲಿಯ ತನಕ ನೋಡ್ತಾ ಇರಿ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ. ನಮಸ್ಕಾರ.